ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಂಗಳೂರು ಪ್ರೆಸ್ ಕ್ಲಬ್ ಹಾಗೂ ಪತ್ರಿಕಾ ಭವನ ಟ್ರಸ್ಟ್ ವತಿಯಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಸದಾಶಿವ ಶೆಣೈ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಜಗನ್ನಾಥ್ ಶೆಟ್ಟಿ ಬಾಳ ಅವರಿಗೆ ಸನ್ಮಾನ ಹಾಗೂ ಸಂವಾದ ಕಾರ್ಯಕ್ರಮವು ಪತ್ರಿಕಾ ಭವನದಲ್ಲಿ ನಡೆಯಿತು. ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸನ್ಮಾನ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರ ಮತ್ತು ಸಮಾಜದ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸಿದಾಗ ವೃತ್ತಿಪರ ಪತ್ರಕರ್ತರ ಬೇಡಿಕೆಗಳಿಗೆ ಸ್ಪಂದಿಸಲು ಸಾಧ್ಯವಾಗಲಿದೆ. ಮಾಧ್ಯಮ ಮತ್ತು ಪೊಲೀಸರ ಕರ್ತವ್ಯದಲ್ಲಿ ಹೆಚ್ಚಿನ ವ್ಯತ್ಯಾಸವಿಲ್ಲ. ಹಗಲು ರಾತ್ರಿ ಎನ್ನದೇ ಕರ್ತವ್ಯದ ಒತ್ತಡದ ನಡುವೆ ದುಡಿಯುವ ಪತ್ರಕರ್ತರನ್ನ ಗುರುತಿಸುವ, ಮಾರ್ಗದರ್ಶನ ನೀಡುವ ಕೆಲಸ ಆಗಬೇಕು ಎಂದು ಹೇಳಿದರು. ಈ ಮಾಧ್ಯಮದವ್ರದ್ದು ಮತ್ತು ಪೊಲೀಸರದು ಕೆಲಸದಲ್ಲಿ ಭಾಳ ಹೆಚ್ಚೇನು ವ್ಯತ್ಯಾಸ ಇರಲ್ಲ. ನಾನು ಕಳೆದ ಒಂದು 3-4 ದಿನಗಳಲ್ಲಿ ಕೆಲವು ನಿಮ್ಮ ಪತ್ರಕರ್ತರ ಜೊತೆ ಮಾತಾಡ್ತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ಈ ನಮಗೆ ಟೈಮಿಂಗ್ ಅನ್ನೋವಂಥದ್ದು ಇರಲ್ಲ, ನಿಮಗೂ ಟೈಮಿಂಗ್ ಅನ್ನೋವಂಥದ್ದು ಇರಲ್ಲ. ಇಶ್ಯೂಸು ಯಾವಾದರೂ ರೈಸ್ ಆಯಿತು ಅಂತಂದರೆ, ಎಸ್ಕಲೇಟ್ ಆಯಿತು ಅಂತಂದರೆ ಅದು ಸಾರ್ಟ್ ಔಟ್ ಆಗೋವರೆಗೂ ನೀವು ಹಗಲು ರಾತ್ರಿ ಕೆಲಸ ಮಾಡಬೇಕಾಗತ್ತೆ, ನಾವು ಹಗಲು ರಾತ್ರಿ ಕೆಲಸ ಮಾಡಬೇಕಾಗತ್ತೆ. ಸೊ ನನಗೆ ಸುಮಾರು 10-11 ವರ್ಷ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಚಿಕ್ಕಮಂಗ್ಳೂರಲ್ಲಿ 1 ವರ್ಷ, ರಾಯಚೂರಲ್ಲಿ 1 ವರ್ಷ SP ಆಗಿದ್ದೆ, ಚಿಕ್ಕಮಂಗ್ಳೂರಲ್ಲಿ 2 ವರ್ಷ ಇದ್ದೆ, ಹಾವೇರಿ ಮತ್ತು ಗುಲ್ಬರ್ಗದಲ್ಲಿ 3 ವರ್ಷ ಇದ್ದೆ, ನಂತರ ಸುಮಾರು 2 ವರ್ಷ ಬೆಂಗಳೂರಲ್ಲಿದ್ದೆ. ಸೊ ಎಲ್ಲ ಸಂದರ್ಭದಲ್ಲಿ ನಾನು ರಿಯಲೈಸ್ ಮಾಡ್ಕೊಂಡಿದ್ದು ಅಂತಂದರೆ, ಮಾಧ್ಯಮದವ್ರಿಗೆ ಅದು ಪ್ರಿಂಟ್ ಇರ್ಬೋದು, ಎಲೆಕ್ಟ್ರಾನಿಕ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅತ್ಯಂತ ಅವಶ್ಯಕ ವಸ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಅಂತಂದರೆ ಮಾಹಿತಿ. ಆ ಮಾಹಿತಿಯನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ಆಯಿತು ಅಂತಂದರೆ ಡೆಫಿನೆಟ್ಲಿ ಒಳ್ಳೆಯ ಒಂದು ಸಹಕಾರ ಸಿಗುತ್ತೆ ಯಾವುದೇ ಸಂದರ್ಭದಲ್ಲಿ ಅನ್ನುವಂಥದ್ದು ನಾನು ರಿಯಲೈಸ್ ಮಾಡಿಕೊಂಡಿರುವಂಥ ವಿಷಯ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷ ಸದಾಶಿವ ಶೆಣೈ ಅವರು ಮಾತನಾಡಿ, ಪತ್ರಕರ್ತರ ನಿರೀಕ್ಷೆಗೆ ತಕ್ಕ ರೀತಿಯಲ್ಲಿ ಅಕಾಡೆಮಿ ತಂಡ ಕೆಲಸ ನಿರ್ವಹಿಸಲಿದೆ. ಪತ್ರಕರ್ತರು ಹಾಗೂ ಅವರ ಕುಟುಂಬದ ಅಗತ್ಯಗಳಿಗೆ ಸ್ಪಂದಿಸಿ ಕಾರ್ಯ ನಿರ್ವಹಿಸಲಿದೆ ಎಂದು ಹೇಳಿದರು. ಅದರ ಜೊತೆಗೆ ಸಂತೋಷ ಮತ್ತು ಸಂಕಟ ಎರಡಿದೆ. ಅಂದರೆ ಸಂತೋಷ ಆಗಿದೆ, ಖಂಡಿತ. ಸಂಕಟ ಯಾಕಂದರೆ ಇಲ್ಲಿ ನನ್ನ ಜಾತಕ ಬಹುತೇಕ ಎಲ್ರಿಗೂ ಗೊತ್ತಿದೆ. ನಾನೇನು ಇಂಥದ್ದು ಸುಳ್ಳು ಹೇಳೋಕ್ಕಾಗೋದೇ ಇಲ್ಲ. ಸುಳ್ಳು ಮಾಡ್ತು ನಾನು ಬಹುತೇಕ ಎಲ್ರಿಗೂ ಗೊತ್ತಿರೋದ್ರಿಂದ ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕಾಗುತ್ತೆ. ನನಗೆ ಮನೋಹರ್ ಪ್ರಸಾದ್ ಅವರು ಹೇಳಿದಾಗ ನನ್ನ ಜರ್ನಿ ಅವರು ಹೇಳಿದರು. ನನಗೆ ತೀರಾ ಆಕಸ್ಮಿಕವಾಗಿ ಒಂದು ದೊಡ್ಡ ಜವಾಬ್ದಾರಿ ಹುದ್ದೆ ಸಿಕ್ಕಿದೆ. ನನಗೆ ಅದ್ರ ಸಂತೋಷ ಇದೆ. ಬಹುಶಃ 2 ವರ್ಷದಿಂದ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷಗಿರಿ ಖಾಲಿ ಇತ್ತು. ನಾನು ಯಾರ ಲಾಬಿ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಪರವಾಗಿ ಒಂದು 3-4 ಜನ ಹಿರಿಯ ಪತ್ರಕರ್ತರು ಮಾಡಿದರೆ ಅವರನ್ನೇ ಮಾಡಿ ಅಂತ ಹೇಳಿದ್ರಿಂದ ಅಂದಿನ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರು ನನ್ನನ್ನು ಮಾಡಿದರು. ಅವರಿಗೆ ನಾನು ಕೃತಜ್ಞತೆ ಅರ್ಪಿಸ್ತೀನಿ. ಅದಾದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಅವರು ಕೂಡ ನಮಗೆ ಈಸ್ ಗಿವಿಂಗ್ ವೆರಿ ಹೆಲ್ಪಿಂಗ್ ಹ್ಯಾಂಡ್, ನಮಗೆ ಸಂಪೂರ್ಣವಾದ ಸಹಕಾರ ಕೊಡ್ತಾ ಇದ್ದಾರೆ. ಒಂದು ಕಡೆ ನಾನು ಪ್ರೆಸ್ ಕ್ಲಬ್ನಲ್ಲಿ ಕಳೆದ 4 ವರ್ಷದಿಂದ ಅಧ್ಯಕ್ಷನಾಗಿ ಒಂದಿಷ್ಟು ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಯಿತು. ಈ ಸಂದರ್ಭ ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್, ಚಿದಂಬರ ಬೈಕಂಪಾಡಿ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಅನ್ನು ಮಂಗಳೂರು, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕಿಂದಾಚೆ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.